ನಂದಿಪುರಿನ ದೇವರಕಾಡು ಪ್ರದೇಶವನ್ನು ನೆಲಸಮ ಮಾಡಿ ಕಾಮಗಾರಿ ನಡೆಸುತ್ತಿರುವ ಕಂಪನಿಯೊಂದು ಗ್ರಾಮ ಪಂಚಾಯಿತಿಗೆ ತಪ್ಪು ಮಾಹಿತಿಯನ್ನ ನೀಡಿ ತಮಗೆ ಬೇಕಾದಂತೆಲ್ಲ ಕಾಮಗಾರಿ ನಡೆಸುತ್ತಿರುವ ಬಗ್ಗೆ ಸಾರ್ವಜನಿಕರಿಂದ ಬಂದ ದೂರಿನನ್ವಯ ಸಭೆ ನಡೆಸಿ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಕಂಪನಿಗೆ ಪಲಿಮರು ಗ್ರಾಮ ಪಂಚಾಯತ್ ಸೂಚನೆ ನೀಡಿದೆ. ಅಡುಗೆಣ್ಣೆ ಕಂಪನಿ ಎಂಬುದಾಗಿ ಆಡಳಿತ ಸಮಿತಿ ಅಸ್ತಿತ್ವದಲ್ಲಿಲ್ಲದ ವೇಳೆ ಆಡಳಿತಾಧಿಕಾರಿಯಿಂದ ಯಾವುದೇ ಪೂರಕ ಮಾಹಿತಿ ನೀಡದೆ ಅನುಮತಿ ಪತ್ರವನ್ನು ಪಡೆದ ಕಂಪನಿ ಸಾರ್ವಜನಿಕ ಸಭೆ ಕರೆಯದೆ ಆ ಭಾಗದಲ್ಲಿದ್ದ ನೀರಿನ ತೊರೆ ಮುಚ್ಚಿದಲ್ಲದೆ ಸಾರ್ವಜನಿಕರಿಗೆ ಸಮಸ್ಯೆಯೊಡ್ಡುವ ಬಹಳಷ್ಟು ಕಾಮಗಾರಿಯನ್ನ ನಡೆಸುತ್ತಿದ್ದಾರೆ. ಈ ಬಗ್ಗೆ ಗ್ರಾಮಸ್ಥರಿಂದ ಬಂದ ಮಾಹಿತಿಯ ಮೇರೆಗೆ ಗ್ರಾಮ ಪಂಚಾಯತ್ ನಂದಿಕೂರು ದುರ್ಗಾ ಪರಮೇಶ್ವರಿ ದೇವಸ್ಥಾನದಲ್ಲಿ ಸಾರ್ವಜನಿಕ ಸಭೆಯನ್ನ ಕರೆದಿದ್ದು, ಸಭೆಯಲ್ಲಿದ್ದ ಕಂಪನಿ ಅಧಿಕಾರಿಗಳು ಸಹಿತ ಕಂಪನಿಗರ ಸ್ಥಳಾವಕಾಶ ನೀಡಿದ ಸುದ್ಲಾನ್ ಅಧಿಕಾರಿಗಳು ಸಾರ್ವಜನಿಕರ ಪ್ರಶ್ನೆಗೆ ಉತ್ತರಿಸಲಾಗದೆ ತಡವರಿಸಿದ್ದಾರೆ. ಇದಕ್ಕೆ ಗ್ರಾಮಸ್ಥರು ಆಕ್ರೋಶವನ್ನ ವ್ಯಕ್ತಪಡಿಸಿ ಅಧಿಕಾರಿಗಳನ್ನ ತರಾಟೆಗೆ ತೆಗೆದುಕೊಂಡರು. ಆ ವೇಳೆ ಮಧ್ಯಪ್ರವೇಶಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಗಾಯತ್ರಿ ಪ್ರಭು ಸಹಿತ ಅಭಿವೃದ್ಧಿ ಅಧಿಕಾರಿ ಸತೀಶ್ ಅವರು ತಕ್ಷಣವೇ ಕಟ್ಟಡ ಕಾಮಗಾರಿ ಸ್ಥಗಿತಗೊಳಿಸುವಂತೆ ಕಂಪನಿ ಅಧಿಕಾರಿಗಳಿಗೆ ಸೂಚಿಸಿ ಮುಂದಿನ ದಿನದಲ್ಲಿ ಸಾರ್ವಜನಿಕ ಸಭೆ ನಡೆಸಿ ತಮ್ಮ ಕಂಪನಿಯ ಬಗ್ಗೆ ಮಾಹಿತಿಯನ್ನ ನೀಡಿ ಪೂರಕ ದಾಖಲೆ ನೀಡಿದ ಬಳಿಕ ಗ್ರಾಮ ಪಂಚಾಯತ್ಗೆ ಅನುಮತಿ ಪಡೆದು ಕಾಮಗಾರಿ ಮುಂದುವರಿಸುವಂತೆ ಸೂಚಿಸಿದ್ದಾರೆ. ಪಂಚಾಯತ್ನವರು ಲೆಟರ್ ಕೊಟ್ಟದ್ದು ನಮಗೆ ನೋಡಿ, ನೀವು ಕರೆಸ್ಪಾಂಡೆನ್ಸ್ ಅಂತ ಹೇಳಿರಲ್ಲ, ಲೆಟರ್ ಅಲ್ಲಿ ನೀವು ರಿಸೀವ್ ಸೈನ್ ಅಂತ ಮಾಡಿಕೊಂಡು ನಿಮ್ಮ ಫೈಲ್ ಅಲ್ಲಿ ಇಟ್ಟರೆ ಅದು ಕರೆಸ್ಪಾಂಡೆಂಟ್ ಆಗುದಿಲ್ಲ. ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾರೆ ಇವಾಗ ಅದರ ಮೇಲೆ ಕೇಸ್ ಇತ್ತಲ್ಲ, NGT ಅಲ್ಲಿ ಕೇಸ್ ಇದೆ. NGT ಕೇಸ್ ಇರುವಾಗ ನಾವು ಮಾಡ್ಲಿಕ್ಕೆ ಆಗ್ತದ? ಆವಾಗ ಸ್ಟಾಪ್ ಮಾಡಿದ್ರು, ಅರ್ಧ ಕಾಂಪೌಂಡ್ ಅವ್ರು ಮಾಡುವಾಗ ಸ್ಟಾಪ್ ಆಯ್ತು. ಆಮೇಲೆ NGT ಕೇಸ್ ಆದ್ಮೇಲೆ ಜಾಗ ಅವರಿಗೆ ಕೊಟ್ಟದ್ದು. ಅವರಿಗೆ ಕೊಡುವಾಗ ಅವರಿಗೆ ಕಮಿಟ್ಮೆಂಟ್ ನಾವು ಇದು ಅಗ್ರಿಮೆಂಟ್ ಆದದ್ದು ನೀರಬಲ್ಕೆ ಮಾಡ್ತೀರಾ ಇಲ್ವಂತ ನೀವು ಸರಿ. ನೀವು ಲೈಸೆನ್ಸ್ ಎಲ್ಲ ಕೊಟ್ಟಿದ್ದೀರಾ? ಎಲ್ಲ ಕೊಟ್ಟಿದ್ದೀರಿ. ನಿಜ, ಅದು ಲೈಸೆನ್ಸ್ ಕಾಪಿ ಅವ್ರು ಕೊಟ್ಟಿಲ್ಲ. ಈಗ ಅಲ್ಲಿ ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಯ್ತಾ? ಒಳಗಡೆ ಬಿಲ್ಡಿಂಗ್ ಸ್ಟಾರ್ಟ್ ಆಗಿದೆ. ಹಾಗಾದ್ರೆ ನೀವು ಉಂಟಲ್ಲ, ಅದನ್ನು ಈಗ ಲೈಸೆನ್ಸ್ ಅನ್ನು ವಾಪಸ್ ವಾಪಸ್ ಯಾಕೆ ಕೊಡ್ಬೇಕಂದ್ರೆ ನೋಡಿ, ಮೊದಲಿಗೆ ಈ ನೀರಿದ್ದು ಸಮಸ್ಯೆ ಫಸ್ಟ್ ಅದು ಯಾವ್ದು ಸಾಲ್ವ್ ಆಗದೆ, ನಮ್ಮ ಜಾಗ ಅವ್ರದ್ದು ಯಾವ್ದು ಐಡೆಂಟಿಫೈ ಆಗದೆ, ರಸ್ತೆ ಏನು ಅವರು ದಾನ ಅಂತ ಹೇಳಿ ದೊಡ್ಡ ಅಡ್ವರ್ಟೈಸ್ಮೆಂಟ್ ಕೊಟ್ಟಿದ್ರಲ್ಲ ಅದು ಮಾರ್ಕಿಂಗ್ ಮಾಡದೆ, ಮತ್ತೆ ಟೋಟಲ್ ಲೇಔಟ್ ಪ್ಲಾನ್ ಅದರೊಳಗೆ ಏನೆಲ್ಲ ಬರ್ತದೆ ಅದರ ಸ್ವಸ್ಥ ಜನರನ್ನು ಕರೆದು ಅವರಿಗೆ ಒಂದು ಪಬ್ಲಿಕ್ ಹಿಯರಿಂಗ್ ಮಾಡಿ ಅದರ ಬಗ್ಗೆ ಏನು ಬರುದಿಲ್ಲ ಸ್ವಸ್ಥ ಮಾಹಿತಿ ಕೊಡಬೇಕು. M11 ಇಂಡಸ್ಟ್ರಿ ಅವರು ಇಂಡಸ್ಟ್ರಿಗೆ ಮಾಡ್ತಾರೆ. ಅವರು ನಾವು ಹೇಳಿದ್ದು ಹೇಗೆ ಪಂಚಾಯತಲ್ಲಿ ಹೇಗೆ ಹೇಳಿದ್ದೇವೆ ಹಾಗೆ ಮಾಡೋದಿಲ್ಲ. ಅವರದ್ದೇ ಖುಷಿಯಾಗಿ ಮಾಡ್ತಾರೆ. ಅವರು ರಸ್ತೆ ಅವರು ಎಂತ ಗೊತ್ತುಂಟ, ಅಲ್ಲಿ ತೋಡಿಗೆ ಅವರು ಮಣ್ಣು ಹಾಕಿ ರಸ್ತೆ ಮಾಡ್ತಾ ಇದ್ದಾರೆ. ಅವರದಲ್ಲಿ ಮೇಲೆ ಲೆವೆಲ್ ಮಾಡಿ ಜಾಗ ನೀರು ಕೆಳಗೆ ಬಿಡುವ ಪ್ಲ್ಯಾನ್ ಅವರದು. ವೇಸ್ಟೇಜ್ ನೀರು ಯಾವುದು ಇರ್ಬೋದು, ಮುಂದೆ ನಮ್ಮ ಜನರಿಗೆ ತೊಂದರೆ ಆಗ್ತದೆ. ಅದರಿಂದ ಕೆಳಗೆ ನಮ್ಮ ಪಾಪದವರೆಲ್ಲ ಇದ್ದಾರಲ್ಲ ಜನರೆಲ್ಲ, ಅವರ ಮನೆಗೆಲ್ಲ ನೀರು ನುಗ್ಗಿ ನೆರೆಯೆಲ್ಲ ಬಂದರೆ ಮತ್ತೆ ಅವರಿಗೆ ಅವರ ಪ್ರಾಬ್ಲಮ್ ಯಾರು ಸಾಲ್ವ್ ಮಾಡುವವರಿಲ್ಲ. ಆದ್ದರಿಂದ ನಾವು ನಮ್ಮ ಜನರು ಹೇಗೆ ಹೇಳ್ತಾರೆ ಹಾಗೆ ನಮ್ಮ ಜನರಿಗೆ ಅದು ಒಳ್ಳೇದಿದ್ರೆ ಮಾತ್ರ ನಾವು ಆ ಕಂಪನಿಗೆ ಇದು ಲೈಸೆನ್ಸ್, ಇಲ್ಲದ್ರೆ ನಾವು ಅದಕ್ಕೆ ಅಗೇನ್ಸ್ಟ್. ನಮ್ಮದು ಬಾಡಿ ಡಿಸಾಲ್ವ್ ಆಗಿತ್ತು ಪಂಚಾಯತ್ ಬಾಡಿ, ನಂತರ ಅದು ಅವ್ರ ಲೈಸೆನ್ಸಿಗೆ ಬಂದಿದ್ದರು. ನಮಗೆ ಯಾವುದೋ ಮಾಹಿತಿ ಇಲ್ಲ ಅದರದ್ದು, ಅವರು ಹೇಗೆ ಲೈಸೆನ್ಸ್ ಆಗಿದೆ PDO ಕೊಟ್ಟಿದ್ದಾರೆ, ನಮಗೆ ಅದರದ್ದು ಗೊತ್ತಿಲ್ಲ ವಿಷಯ. ಇವತ್ತಿನ ನಮಗೆ ಇಲ್ಲಿ ಸಭೆಯಲ್ಲಿ ನಮಗೆ ಅದೆಲ್ಲ ಮಾಹಿತಿ ಗೊತ್ತಾಯ್ತು ಯಾವುದಂತೇಳಿ. ಅವರು ಸರಿ ಇನ್ಫಾರ್ಮೇಷನ್ ಸಹ ಕೊಡಲಿಲ್ಲ ಅವರ ಅರ್ಜಿಯಲ್ಲಿ. ಯಾವುದು ಅವರ ಪ್ರಾಜೆಕ್ಟ್ ಅವರದ್ದು ಅದು ನೀರಿನ ವ್ಯವಸ್ಥೆ ಅವರು ಹೋಗಲಿ ಲೆವೆಲ್ ಮಾಡಿ ಎಲ್ಲಿ ನೀರು ಹೋಗಿ ಬಿಡ್ತಾರೆ ಅದೂ ಇಲ್ಲ ಅದರಲ್ಲಿ ವ್ಯವಸ್ಥೆ. ಖಾಲಿ ನಮಗೆ ರಸ್ತೆ ಮಾಡಿಕೊಡ್ತಾರೆ ಅಂತೇಳಿ ದಾನಪತ್ರ ಮೂಲಕ ರಸ್ತೆ ಮಾಡಿದೆ ಅಂತೇಳಿ ನಮಗೆ ಪಂಚಾಯತಿಗೆ ಬಂದಿದ್ದಾರೆ. ನಮ್ಗೆ ಇದು ಯಾವುದು ವಿಷಯ ಗೊತ್ತಿಲ್ಲ. ಸುರೇಶ್ ಶರ್ಮಾ, V4 ನ್ಯೂಸ್, ಪಡುಬಿದ್ರೆ.